ಚೆನ್ನಾಗಿತ್ತು. ಸುದೀಪ್ ಭಾಳ ದೊಡ್ಡ ಮನುಷ್ಯ. ಅವರು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಎರಡೇ ಮಾತಾಡೋರು. ಸರ್, ಕೃಷ್ಣ ಸರ್ ತೆಗೆಯೋಣ, ರೆಡಿನಾ? ಹಾಂ, ರೆಡಿ ಸರ್. ಎಲ್ಲ ಆದ ನಂತರ ಕಟ್, ಓಕೆ ಸರ್, ಥ್ಯಾಂಕ್ ಯು. ಅದು ಏನೋ ಒಂದು ಖುಷಿ. ಒಬ್ಬೊಬ್ಬರಲ್ಲಿ ಒಂದೊಂದು ಆಸಕ್ತಿ ಇತ್ತು. ಒಬ್ಬೊಬ್ಬರು ಅಂದರೆ ತಿಳ್ಕೊಳ್ಳೋ ಸಾಕಷ್ಟು ಇದ್ದಾವೆ ಬಿಡಿ, ಇದು ಎಂಡ್ ಅನ್ನೋದಿಲ್ಲ. ಯೋಗರಾಜ್ ಭಟ್ರದ್ದು ಡ್ರಾಮಾ ಎಷ್ಟು ಮಾಡಿದ್ರು. ತುಂಡೆಕ್ಕಳು ಸವಾಸ ಮೂರತ್ತು ವಾಪಸ. ಆ ಹಾಡು ಹೇಗೆ ಇದು ಮಾಡೋರು, ಆ ಸಿನಿಮಾ ಮಾಡಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಆ ಥಿಯೇಟ್ರಲ್ಲಿ ನೋಡಿದ್ಮೇಲೆ ಇದ್ದಿದ್ದು ಖುಷಿ ಆಯಿತು. ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯಗಳಿದೆ ಕಲಿತು ಅಂತ ಹೇಳಿದ್ವಲ್ಲ, ಅದಕ್ಕೆ ಆ ಯೋಗರಾಜ್ ಭಟ್ರದ್ದು ಒಂದಿದು. ನನಗೆ ಸಿನಿಮಾ ಹಾಕಿದ್ರು, ನೋಡಿದ್ರ ಅಣ್ಣ ಅಂತ ಅಂದರು. ನೋಡಿದೆ ಅಂತ. ಮಾತಾಡ್ತೀರಾ? ಮಾತಾಡ್ತೀನಿ. ಸಿನಿಮಾ ಇಲ್ದಲೆ ಮಾತಾಡಿದೆ. ಓಕೆ ಅಣ್ಣ, ಫಸ್ಟ್ ಕ್ಲಾಸ್. ಸರ್ ಸಿನಿಮಾ ಹಾಕ್ಲಿಲ್ಲ. ಇಲ್ಲ, ನಿಮ್ಮ ಟೈಮಿಂಗ್ ಸೆನ್ಸು ಭಾಳ ಚೆನ್ನಾಗಿದೆ ನಿಮ್ಮದು, ಈಗ ನೋಡಿ ಅಂತ ಹಾಕೋದು. ನೋಡಿದಾಗ ಕರೆಕ್ಟಾಗಿ ಸಿಂಕ್ ಆಗಿದೆ. ಅಯ್ಯೋ ದೇವರೇ ಪರಮಾತ್ಮ. ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯ ಇದೆ. ಯಾರನ್ನೋ ಹಾಗೆ ಹೀಗೆ ಅಂತ ಹೇಳಕ್ಕೆ ಹೋಗ್ಬೇಡ, ಕಲ್ತ್ಕೊಂಡು ಹೋಗ್ತಾ ಇರಬೇಕು. ದೋಡಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತೀವಲ್ಲ, ಹಾಗೆ ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯ ಕಲಿತೆ. ಅದೇ ನಮಗೊಂದು ಖುಷಿ. ಕೋಸ್ಟಲ್ ಕನ್ನಡ ಚಾನಲನ್ನ ಬೆಳಿಬೇಕು ಅಂದರೆ ನೀವೆಲ್ಲ ವೀಕ್ಷಕರು ನೋಡ್ತಾ ಇದ್ದರೆ ಗ್ಯಾರಂಟಿ ಬೆಳೆಯುತ್ತೆ, ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಕೋಸ್ಟಲ್ ಕನ್ನಡ ಚಾನಲ್ಗೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ.